ಗ್ಯಾಂಗ್. ಈ ಹೆಸರು ಕೇಳಿದ್ರೆ ಯಾರಾದ್ರೂ ಕೂಡ ಒಂದು ಸಾರಿ ಬೆಚ್ಚಿ ಬೀಳದೆ ಇರೋದಿಲ್ಲ. ಅಂತಹದ್ರಲ್ಲಿ ಖತರ್ನಾಕ್ ಚಡ್ಡಿ ಗ್ಯಾಂಗ್ ನಮ್ಮೂರಿಗೆ ಬಂದಿದೆ ಅಂದ್ರೆ ಜನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರ. ಅಂತಹ ಒಂದು ಘಟನೆ ಪುತ್ತೂರು ತಾಲೂಕಿನಲ್ಲಿ ನಡೆದಿದ್ದು. ಮಹಿಳೆಯೊಬ್ಬರು ಹಂಚಿಕೊಂಡಿದ್ದ ಚಡ್ಡಿ ಗ್ಯಾಂಗ್ ಫೋಟೋ ಸಂಚಲನ ಮೂಡಿಸಿತ್ತು. ಆದರೆ ಪೊಲೀಸರ ತನಿಖೆಯ ಬಳಿಕ ಈ ಫೋಟೋದ ಅಸಲಿ ಕತೆ ಬೆಳಕಿಗೆ ಬಂದಿದೆ. ಕೆಯ್ಯೂರು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದ ಚಡ್ಡಿ ಗ್ಯಾಂಗ್. ಪತಿಗೆ ಚಡ್ಡಿ ಗ್ಯಾಂಗ್ ಫೋಟೋ ಪೋಸ್ಟ್ ಮಾಡಿದ್ದ ಮಹಿಳೆ. ಮಂಗಳೂರಿನಲ್ಲಿ ಮನದೊರೆಡೆ ಮಾಡಿ ಸಿಕ್ಕಿ ಹಾಕಿಕೊಂಡ ಚಡ್ಡಿ ಗ್ಯಾಂಗ್ ಕಥೆ ಇನ್ನೂ ಜನರು ಮರ್ತಿಲ್ಲ. ಇದರ ನಡುವೆ ಅಲ್ಲಲ್ಲಿ ಚಡ್ಡಿ ಗ್ಯಾಂಗ್ ಹೆಸರು ಕೇಳಿ ಬರುತ್ತಿತ್ತಾದ್ರೂ ಅದು ಚಡ್ಡಿ ಗ್ಯಾಂಗ್ ಅಲ್ಲ ಅನ್ನೋದು ಪೊಲೀಸರಿಗೂ ಗೊತ್ತಿತ್ತು. ಆದ್ರೆ ಪೊಲೀಸರನ್ನೇ ಯಾಮಾರಿಸುವ ರೀತಿಯ ಚಡ್ಡಿ ಗ್ಯಾಂಗ್ ಫೋಟೋ ಪುತ್ತೂರು ತಾಲೂಕಿನ ಕೆಯ್ಯೂರು ಗ್ರಾಮದಲ್ಲಿ ಹರಿದಾಡಿತ್ತು. ಮಹಿಳೆಯೊಬ್ಬರು ಮನೆ ದರೋಡೆಗೆ ಚಡ್ಡಿ ಗ್ಯಾಂಗ್ ಬಂದಿದೆ ಎಂದು ಫೋಟೋ ಸಹಿತ ಪತಿಗೆ ಪೋಸ್ಟ್ ಮಾಡಿದ್ದಳು. ಇದು ಜನರ ಆತಂಕಕ್ಕೆ ಕಾರಣವಾಗಿ ಪೊಲೀಸರು ಕೂಡ ತಲೆಕೆಡಿಸಿ ವಿಚಾರಣೆ ಆರಂಭಿಸಿದ್ದರು. ಆದರೆ ವಿಚಾರಣೆಯ ವೇಳೆ ಫೋಟೋದ ಸತ್ಯಾಸತ್ಯತೆಯ ಬಗ್ಗೆ ಅನುಮಾನಗಳು ಮೂಡಿವೆ. ಮಾರ್ಗರೆಟ್ ಕೇರಳದಲ್ಲಿ ನಡೆದಿದ್ದ ಘಟನೆಯೊಂದರ ಫೋಟೋದ ಸ್ಕ್ರೀನ್ ಶಾಟ್ ತೆಗೆದು ಪತಿಗೆ ಕಳುಹಿಸಿದ್ದಾರೆ ಎಂಬ ಅನುಮಾನ ದಟ್ಟವಾಗಿದೆ. ಮೊನ್ನೆ ನಮ್ಮೂರಿನಲ್ಲಿ ಒಂದು ಘಟನೆ ನಡೆಯಿತು. ಒಂದು ಕೇರಳದಿಂದ ಬಂದು ವಾಸ್ತವಿದ್ದಂಥ ಒಂದು ಕುಟುಂಬ, ಗಂಡ ಹೆಂಡತಿ ಮಕ್ಕಳು, ಅವ್ರ ಮನೆಗೆ ಏನೋ ಚಡ್ಡಿ ಗ್ಯಾಂಗ್ನಲ್ಲಿ ಬಂದಾರೆ ಅಂತೇಳಿ ಮಾಹಿತಿ ಬಂದು ನಮಗೆ. ಪ್ರಕಾರ ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ತಿಳಿಸಿದ್ದೆವು. ಮತ್ತು ಅವರ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೂಡ ಮಹಿಳೆ ಹೇಳಿದ ಒಂದೇ, ರಾತ್ರಿ ಇಷ್ಟು ಗಂಟೆಗೆ ಒಂದು ಆಯುಧ ಇಟ್ಕೊಂಡು ಬಂದರು ಮನೆಗೆ. ನಾನು ಅಡುಗೆ ಮನೆಯಲ್ಲಿದ್ದೆ, ಕಿಟಕಿಯಿಂದ ಫೋಟೋ ತೆಗೆದೆ, ಭಯ ಆಯಿತು, ಲೈಟೆಲ್ಲ ಹಾಕೋ ಅವರು ಓಡಿದ್ರು ಅಂತ ಹೇಳಿದರು. ಸೊ ಒಂದು ಮಹಿಳೆ, ಸಾಮಾನ್ಯ ಮಹಿಳೆ ಒಂದು ತನ್ನ ಕಷ್ಟವನ್ನು ಹೇಳುವಾಗ ಅದಕ್ಕೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಯಾಕಂದರೆ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ ನೆಲೆಯಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ನಂತರ ಕ್ಷಣದಲ್ಲಿ ಪೊಲೀಸ್ ಬಂದು ಪೊಲೀಸ್ನವರು ತನಿಖೆ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಇದೊಂದು ಸುಳ್ಳು ಕತೆ, ಕಟ್ಟುಕತೆ ಅಂತ ಹೇಳೋದನ್ನು ನಮ್ಮ ಗಮನಕ್ಕೆ ಬಂತು. ಇದಾಗಿ ವಿಚಾರಣೆ ಮುಂದುವರಿಸ್ತಾ ನಮ್ಮ ಇನ್ಸ್ಪೆಕ್ಟ್ರು ರವಿ ಅವರು ಅವಳ ಮೊಬೈಲ್ ಚೆಕ್ ಮಾಡುವಾಗ ಹಿಂದಿನ ರಾತ್ರಿ ಅವಳು ಯೂಟ್ಯೂಬ್ನಲ್ಲಿ ಕ್ರೈಮ್ ಚಾನೆಲ್ ನೋಡಿ ಅಲ್ಲಿಂದ ಸ್ಕ್ರೀನ್ ಶಾಟ್ ತೆಗೆದಂಥ ಕೆಲವು ಪಿಕ್ಚರ್ಸ್ಗಳು ಸಿಕ್ಕಿದ್ದು. ನಂತರ ಇದು ಕಟ್ಟುಕತೆ ಅಂತ ಗೊತ್ತಾಯ್ತು ನಮಗೆ. ಕೇರಳ ಮೂಲದ ಜಾರ್ಜ್ ಎಂಬಾತ ರಬ್ಬರ್ ಟ್ಯಾಪಿಂಗ್ ಕೆಲಸಕ್ಕೆ ಅಂತ ಕೆಲ ದಿನಗಳ ಹಿಂದೆಯಷ್ಟೇ ಕೆಯ್ಯೂರು ಗ್ರಾಮಕ್ಕೆ ಬಂದಿದ್ದ. ಈತನ ಜೊತೆ ಈತನ ಪತ್ನಿ ಮಾರ್ಗರೆಟ್ ಕೂಡ ಬಂದಿದ್ದು ಇಲ್ಲಿನ ಸಣ್ಣಂಗಳ ಎಂಬಲ್ಲಿ ವಾಸವಾಗಿದ್ದರು. ಇವರ ಜೊತೆ ಇನ್ನೂ ಒಂದಷ್ಟು ಜನ ಕೇರಳ ಮೂಲದವರು ವಾಸವಾಗಿದ್ದು ಇದೊಂದು ನಿರ್ಜನ ಪ್ರದೇಶ ಕೂಡ ಹೌದು. ಇನ್ನು ಮಾರ್ಗರೆಟ್ ಕಳುಹಿಸಿದ ಫೋಟೋಗೂ ಈ ಸ್ಥಳಕ್ಕೂ ಒಂದಷ್ಟು ಹೋಲಿಕೆ ಕೂಡ ಇದೆ. ಆದ್ರೆ ಚಡ್ಡಿ ಗ್ಯಾಂಗ್ ಕಥೆಯನ್ನ ಒಪ್ಪಿಕೊಳ್ಳುವಂತಹದಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಮಾರ್ಗರೆಟ್ಗೆ ಇರುವ ಕ್ರೈಮ್ ಸ್ಟೋರಿ ವೀಕ್ಷಣೆಯ ಹವ್ಯಾಸ ಇಂತಹ ಒಂದು ಕಟ್ಟುಕತೆ ಸೃಷ್ಟಿಸಿದೆ ಎಂಬ ಅನುಮಾನ ಇದೆ. ಆಕೆಯ ಮೊಬೈಲ್ ಪರಿಶೀಲನೆ ವೇಳೆ ಆಕೆಯ ಯೂಟ್ಯೂಬ್ ಸರ್ಚ್ನಲ್ಲಿ ಸಾಕಷ್ಟು ಕ್ರೈಮ್ ಸ್ಟೋರಿಗಳು ಪತ್ತೆಯಾಗಿವೆ. ಹೀಗಾಗಿ ಇದೊಂದು ಕಟ್ಟುಕತೆಯಾಗಿದ್ದು ಜನರನ್ನ ಹೆದರಿಸಲು ಮಾಡಿದ್ದಾರೆ ಅನ್ನೋದು ಸ್ಥಳೀಯರ ಅಭಿಪ್ರಾಯ ಕೂಡ. ಅದೇ ನಮಗೆ ಅವಳು ಬಂದು ಇಲ್ಲಿ 40 ದಿವಸ ಆಯಿತು. ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳೋದೇ ನಿಗೂಢ ಇದೆ. ಈಗ ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಇರ್ಬೋದು ನಮ್ಮ ಭಾವನೆ. ಪೊಲೀಸ್ ಇಲಾಖೆ ಅವಳನ್ನು ಮತ್ತೆ ಠಾಣೆಗೆ ಕರೆಸಿ ವ್ಯವಸ್ಥಿತವಾಗಿ ತನಿಖೆ ಮಾಡಬೇಕು ಅಂತ ನಮ್ಮದೊಂದು ಆಗ್ರಹ ಇದೆ. ಈಗಾಗಲೇ ನಮ್ಮ ಊರಿನ ಬಾತೀಶ್ ಅಂತ ಹೇಳುವವರ ಅವರ ಯಜಮಾನಿ ಮನೆಯದು ಅವ್ರಿಗೆ ಈಗಾಗಲೇ ನಾವು ತಿಳಿಸಿದ್ದೇವೆ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಥರ ಭಯದ ಸಂದೇಶ ಯಾರು ಹೊರಡಿಸ್ತಾರ ಅಂಥವರು ನಮ್ಮ ಗ್ರಾಮದಲ್ಲಿ ಇರಬಾರ್ದು, ಕೂಡಲೇ ಅವರನ್ನು ಮನೆ ಖಾಲಿ ಮಾಡಿಸಬೇಕು ಅಂತೇಳಿ. ಆ ಮನೆ ನನಗೆ ಬಂದ ಮಾಹಿತಿ ಪ್ರಕಾರ ಅವರು ರಬ್ಬರ್ ಹಾಲು ಸಂಗ್ರಹಣೆ ಜೊತೆಗೆ ರಬ್ಬರ್ ಟ್ಯಾಪಿಂಗ್ ಕೆಲಸ ಮಾಡ್ತಾರೆ. ಟ್ಯಾಪಿಂಗ್ನವ್ರು ಏನೋ 3 ಜನ ಮೊನ್ನೆ ಕೂಡ ಅಲ್ಲಿದ್ದರು ನಾವು ಬರುವ ಸಂದರ್ಭದಲ್ಲಿ. ಇದೀಗ ಮಾರ್ಗರೆಟ್ ಮಾಡಿದ ಕಿತಾಪತಿಗೆ ಪತಿ ಜಾರ್ಜ್ ವಿರುದ್ಧ ಊರ ಜನರು ತಿರುಗಿ ಬಿದ್ದಿದ್ದಾರೆ. ಸಣ್ಣಂಗಳಕ್ಕೆ ಬಂದು ಕೇವಲ 40 ದಿವಸವಾಗಿರುವ ಕುಟುಂಬಕ್ಕೆ ಗ್ರಾಮ ಬಿಟ್ಟು ತೆರಳುವಂತೆ ಜನರು ಒತ್ತಾಯ ಮಾಡಿದ್ದಾರೆ. ಆದ್ರೆ ಮಾರ್ಗರೆಟ್ ಘಟನೆ ನಡೆದಿರುವುದು ಹೌದು ಅಂತಾನೆ ವಾದ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರಿಗೆ ಅಂತಹ ಯಾವುದೇ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಅಸಲಿ ಸತ್ಯ ಏನು ಅನ್ನೋದು ಸರಿಯಾದ ತನಿಖೆ ಮಾಡಬೇಕಾಗಿದೆ. ಶರತ್, ನಮ್ಮ ಕುಡ್ಲ 24x7 ಪುತ್ತೂರು.